ಸಿಡಿಲು ಬಡಿದು ಹಾನಿಯಾಗಿರುವ ಮಹತೋಭಾರ ಶ್ರೀ ಕಾರಿಂಜೇಶ್ವರ ದೇವಸ್ಥಾನಕ್ಕೆ ಬಂಟ್ವಾಳ ಶಾಸಕ ರಾಜೇಶ್ ನಾಯ್ಕ್ ಉಳಿಪಾಡಿಗುತ್ತು ಅವರು ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದರು. ಈ ಸಂದರ್ಭ ತಾಲೂಕು ತಹಶೀಲ್ದಾರ್ ಮಂಜುನಾಥ್ ಅವರು ಜೊತೆಗಿದ್ದು ಶೀಘ್ರವಾಗಿ ಕೈಗೊಳ್ಳಬೇಕಾದ ಕಾರ್ಯಗಳ ಬಗ್ಗೆ ಚರ್ಚಿಸಿದರು. ಬಳಿಕ ಮಾಧ್ಯಮದ ಜೊತೆ ಮಾತನಾಡಿದ ಅವರು, ಇತಿಹಾಸ ಪ್ರಸಿದ್ಧ ಕಾರಿಂಜ ಕ್ಷೇತ್ರದ ಮೇಲ್ಭಾಗದ ಕಲಶದ ಭಾಗಕ್ಕೆ ಸಿಡಿಲು ಬಡಿದು ಹಾನಿಯಾಗಿದೆ. ಇದನ್ನು ಶೀಘ್ರವೇ ಸರಿಪಡಿಸಬೇಕಾಗಿದೆ. ಈ ನೆಲೆಯಲ್ಲಿ ಬಂಟ್ವಾಳ ತಹಶೀಲ್ದಾರ್ ಅವರ ಉಪಸ್ಥಿತಿಯಲ್ಲಿ ಊರಿನ ಪ್ರಮುಖರ ಜೊತೆಗೆ ಸ್ಥಳಕ್ಕೆ ಭೇಟಿ ಮಾಡಲಾಗಿದೆ. ಆಗಿರುವ ನಷ್ಟದ ಪೂರ್ಣ ವಿವರವನ್ನ ಕೆಲವೇ ದಿನದಲ್ಲಿ ತಹಶೀಲ್ದಾರ್ ಅವರು ಧಾರ್ಮಿಕ ದತ್ತಿ ಇಲಾಖೆ ಸರ್ಕಾರದ ಗಮನಕ್ಕೆ ತರಲಿದ್ದಾರೆ. ಹಾನಿಯಾದ ಭಾಗದ ದುರಸ್ತಿ ಕಾರ್ಯವನ್ನ ಆದಷ್ಟು ಶೀಘ್ರ ನಡೆಸುವ ಸಂಬಂಧ ಎಲ್ಲಾ ಕ್ರಮಗಳನ್ನು ಕೈಗೊಳ್ಳಬೇಕಾಗಿದೆ. ಸರ್ಕಾರ ಮಟ್ಟದಲ್ಲಿ ಮಾಡಬೇಕಾದ ಕಾರ್ಯಗಳ ಬಗ್ಗೆ ಮತ್ತು ಧಾರ್ಮಿಕ ದತ್ತಿ ಇಲಾಖೆಯ ಸಚಿವರ ಜೊತೆಗೆ ಮಾತನಾಡಿ ಅನುದಾನವನ್ನು ಬಿಡುಗಡೆ ಮಾಡಲು ಒತ್ತಡ ಹಾಕುವುದಾಗಿ ಈ ಸಂದರ್ಭದಲ್ಲಿ ಭರವಸೆಯನ್ನ ನೀಡಿದರು. ಇನ್ನು ಈ ಸಂದರ್ಭ ಕಾರಿಂಜೇಶ್ವರ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ವೀರೇಂದ್ರ ಅಮೀನ್, ಕಾರಿಂಜೇಶ್ವರ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಸದಸ್ಯರಾದ ಜನಾರ್ದನ ಆಚಾರ್ಯ ಮತ್ತಿತರರು ಉಪಸ್ಥಿತರಿದ್ದರು. ಸ್ವಲ್ಪ ಆಗಲಿ ಓಡ್ ಬಂದ್ಬಿಡ್ತಾರೆ. ನಾವು ಕಮಿಟಿಯವ್ರು ಬರ್ತಾರ ಅಂತ ಕೇಳ್ತೇವೆ. ಕೆಲವು ವರ್ಷ 10 ವರ್ಷ 2 ದಿವಸಗಳ ಹಿಂದೆ ಅಂದರೆ ಕಳೆದ ಶನಿವಾರದಂದು ಬಹಳಷ್ಟು ದೊಡ್ಡ ಸಿಡಿಲು ಮಳೆ ಬಂದ ದಿವಸ. ಆವತ್ತು ಈ ದೇವಸ್ಥಾನಕ್ಕೆಂದರೆ ಇತಿಹಾಸ ಪ್ರಸಿದ್ಧ ಇರುವಂಥ ದೇವಸ್ಥಾನ, ಭಾಳಷ್ಟು ಹಳೆಯ ದೇವಸ್ಥಾನ, ಎ ಗ್ರೇಡ್ ಟೆಂಪಲ್ ನಮ್ಮದು ಕಾರಿಂಜ ಟೆಂಪಲ್. ಈ ಟೆಂಪಲ್ನ ಶಿಖರದ ತುದಿಯಲ್ಲಿರುವ ಬಂಡೆ ಮೇಲೆ ನಿಂತಂಥ ಒಂದು ಭವ್ಯವಾದ ಮಂದಿರ. ಇದರ ಮಂದಿರದ ಕಲಶದ ಭಾಗಕ್ಕೆ ಒಂದು ಸಿಡಿಲು ಬಡಿದು ಡ್ಯಾಮೇಜ್ ಆಗಿದೆ. ಆ ಡ್ಯಾಮೇಜಿಂದ ನಾವು ಅದನ್ನು ಶೀಘ್ರ ಸರಿಪಡಿಸಬೇಕಾಗಿದೆ. ಅದರಿಂದ ಊರಿನವರೆಲ್ಲ ಸೇರಿ ಇವತ್ತು ತಹಶೀಲ್ದಾರ್ ಬಂದು ವಿಸಿಟ್ ಮಾಡಿದ್ದಾರೆ. ಶೀಘ್ರದಲ್ಲೇ ಇವತ್ತು ನಾಳೆ ಒಳಗೆ ಅವರು ಇದರ ಪೂರ್ಣ ಏನು ಅದರದ್ದು ಡ್ಯಾಮೇಜ್ ವೆಚ್ಚ ತಗಲಿಕ್ಕಿದೆ ಅದನ್ನು ಎಸ್ಟಿಮೇಟ್ ಮಾಡಿ ಕೊಡ್ತೇನೆ ಅಂತ ಹೇಳಿದ್ದಾರೆ. ಅದನ್ನು ನಾವು ಇಮಿಡಿಯೇಟಾಗಿ ಮಾಡಿಬಿಟ್ಟು ಸರ್ಕಾರದ ಗಮನಕ್ಕೂ ತಂದು ಎಂಡೋಮೆಂಟ್ ಡಿಪಾರ್ಟ್ಮೆಂಟ್ ಗಮನಕ್ಕೂ ತಂದು ಆದಷ್ಟು ಶೀಘ್ರ ಇದನ್ನು ಸರಿ ಮಾಡಿ, ಅಂದರೆ ಒಂದು ಎಲ್ಲ ನಮ್ಮ ಕಮಿಟಿ ಅಧ್ಯಕ್ಷರು ಇದ್ದಾರೆ, ಎಲ್ಲ ಮೆಂಬರ್ಗಳು ಮತ್ತು ಎಲ್ಲ ಊರಿನ ಪ್ರಮುಖರು ಒಟ್ಟಿಗೆ ಸೇರಿದ್ದಾರೆ. ಅದರಿಂದ ಎಲ್ಲರೂ ಸೇರಿಬಿಟ್ಟು ಒಂದು ಪ್ರಶ್ನಾಚಿಂತನವನ್ನು ಕೂಡ ಮಾಡಿಬಿಟ್ಟು, ಭಾಳಷ್ಟು ವರ್ಷ ಆಗಿದೆ ಮೇಲೆ ದೇವಸ್ಥಾನಕ್ಕೆ ಹಿಂದೆ ಇಲ್ಲಿ ಜಾತ್ರೆ ಆಗಬೇಕು ಒಂದು ಭಾಳಷ್ಟು ಬಂದಿತ್ತು. ದೇವರಲ್ಲಿ ಇಲ್ಲೇ ಗೊತ್ತಿಲ್ಲ ನಮಗೆ, ಏನೊಂದು ಅವಕಾಶ ಬಂದಿದೆ. ಇದನ್ನೆಲ್ಲರೂ ಸೇರಿಬಿಟ್ಟು ನಾವು ಮಾಡಬೇಕು ಅಂತ ಚಿಂತನೆ ಊರವರ ಮನದಲ್ಲಿದೆ. ಅದಕ್ಕೆಲ್ಲರೂ ನಾವು ಸಹಕಾರ ಮಾಡಿ ಇದನ್ನು ಸರಿ ಮಾಡುವ ಮುಖಾಂತರ ಇದನ್ನು ಪುನರ್ ನಿರ್ಮಾಣ ಮಾಡುವಂಥ ಕೆಲಸದಲ್ಲಿ ಮಾಡಬೇಕು ಅಂತ ನಾವು ಚಿಂತನೆ ಮಾಡಿದ್ದೇವೆ. ಸಿಡಿಲು ಬಡಿದು ಹಾನಿಗೊಳಗಾದ ಇಳಿಯೂರು ಶ್ರೀ ಮಹಾವಿಷ್ಣು ದೇವಸ್ಥಾನಕ್ಕೆ ಬಂಟ್ವಾಳ ಶಾಸಕ ರಾಜೇಶ್ ನಾಯ್ಕ್ ಉಳಿಪಾಡಿಗುತ್ತು ಅವರು ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದರು. ಇಳಿಯೂರು ಶ್ರೀ ಮಹಾವಿಷ್ಣು ದೇವಸ್ಥಾನದ ದೇವರ ಗರ್ಭಗುಡಿಯ ಪ್ರಾಕಾರಕ್ಕೆ ತೀವ್ರ ಸ್ವರೂಪದಲ್ಲಿ ಹಾನಿಯಾಗಿದೆ. ತಹಶೀಲ್ದಾರ್ ಮಂಜುನಾಥ್ ಅವರ ಜೊತೆಗೆ ದೇವಸ್ಥಾನಕ್ಕೆ ಆಗಮಿಸಿದ ಶಾಸಕರು ಸಿಡಿಲಿನಿಂದ ಹಾನಿಯಾಗಿರುವ ದೇವರ ಗರ್ಭಗುಡಿಯ ಪ್ರಾಕಾರವನ್ನು ಶೀಘ್ರ ಸರಿಪಡಿಸುವ ನಿಟ್ಟಿನಲ್ಲಿ ನಷ್ಟದ ವಿವರವನ್ನು ನೀಡಬೇಕು ಮತ್ತು ತುರ್ತಾಗಿ ಆಗಬೇಕಿರುವ ಕಾರ್ಯಕ್ಕೆ ಕ್ರಮವನ್ನು ಕೈಗೊಳ್ಳಬೇಕು ಅಂತ ಸೂಚಿಸಿದರು. ಜೊತೆಗೆ ದೇವಸ್ಥಾನದ ಗರ್ಭಗುಡಿಯ ಪುನರ್ ನಿರ್ಮಾಣಕ್ಕೆ ಸಂಬಂಧಿಸಿದಂತೆ ಮುಂದುವರಿಯಲು ಗ್ರಾಮಸ್ಥರ ಕೂಡುವಿಕೆಯಲ್ಲಿ ಸ್ಥಳದಲ್ಲಿ ಪ್ರಶ್ನಾ ಚಿಂತನೆಯನ್ನು ನಡೆಸುವುದರ ಬಗ್ಗೆ ಚರ್ಚಿಸಿದರು. ಈ ಸಂದರ್ಭ ದೇವಸ್ಥಾನದ ಸಂಚಾಲಕ ಸಂಪತ್ ಕುಮಾರ್ ಶೆಟ್ಟಿ ಮುಂಡ್ರೇಲ್ಗುತ್ತು, ಟ್ರಸ್ಟಿಗಳಾದ ಶಿವರಾಮ ಶೆಟ್ಟಿ, ಲಾವಣ್ಯ ಬಲ್ಲಾಳ್, ಶಿವಪ್ಪ ಪೂಜಾರಿ ಮತ್ತಿತರರು ಉಪಸ್ಥಿತರಿದ್ದರು. ಯಾಕಂದರೆ ನೋಡೋದು ಮಾಡನ್ನು ಹಾಗೆ ಇಳಿಸಲಿಕ್ಕೆ ಟ್ರೈನಲ್ಲಿ ಇಲ್ಲಿಗೆ ಪ್ರಶ್ನೆ ಚಿಂತನೆ ಮಾಡ್ತೀವಿ. ಊರು ಮಾಡದ್ದು ಪ್ರಶ್ನೆ ಚಿಂತನೆ. ಆ ಪ್ರಶ್ನೆ ನಮ್ಮ ಭಾಗ, ನಮ್ಮ ಊರದಲ್ಲಿ ಮಲ್ಪದ ಇದ್ದಾಗ ಮಲ್ಪನ ಪ್ರಶ್ನೆ ಇಲ್ಲ. ಆ ಲೆಕ್ಕನೇ ನಮ್ಮ ಪ್ರಶ್ನೆ ಸ್ಟಾರ್ಟ್ ಮಾಡ್ತೀವಿ. ಇದನ್ನು ಹೆಚ್ಚು ಬಂದು ಈಗ ಚೇಂಜಸ್ ಪ್ರಶ್ನೆ ಚಿಂತನೆ